ಎಸ್ ನಮ್ಮ ರೋಹನ್ ಮೊಂತೆರೋ ಸರ್ ಈ ಕೊಡ್ತದ ಬೆಸ್ಟ್ ಡೈಲಾಗ್ ಏರಿಗೆ ಹೋಗಿ ಬಂದು ಅನೌನ್ಸ್ ಮಾಡ್ತದೆ. ರೆಡ್ FM ಬೆಸ್ಟ್ ಡೈಲಾಗ್ ಹರ್ಷಿತ್ ಸೋಮೇಶ್ವರ. ಹರ್ಷಿತ್ ಸೋಮೇಶ್ವರ ನಿನ್ನ ಮಾತನ್ನೆಲ್ಲ ಜೋರಾದ ಕೈಗಾರಿದ ಮೂಲಕ ಹರ್ಷಿತ್ ಸೋಮೇಶ್ವರ ವೆಲ್ಕಮ್ ಮಾಡ್ತಿದ್ದಲ್ಲ. Ladies and gentlemen, put your hands together for best dialogue. Our winner, that is Harshit Someshwara. ಮಾತನ್ನ ಜೋರಾದ ಕೈತಾಟಿ ಪಡಿ ಹರ್ಷಿತ್ ಸೋಮೇಶ್ವರನಿಗೆ. ಶ್ರೀ ಕೃಷ್ಣ ಜಯಪಾಲವಾಡ್ ಸರ್ ಮಾಜಿ ಉತ್ತರ ಕರ್ನಾಟಕ ಸರ್ಕಾರ ಹರ್ಷಿತ್ ಸೋಮೇಶ್ವರರಿಗೆ ಕೊಟ್ಟು ಅವಾರ್ಡ್ ಪ್ರದಾನ ಮಾಡ್ತಿದ್ದಾರೆ. ಸೊ ಕಂಗ್ರ್ಯಾಚುಲೇಷನ್, ಅಭಿನಂದನೆಗಳು ಹರ್ಷಿತ್ ಸೋಮೇಶ್ವರ. ಎಂಜಾಯ್ ಮಾಡ್ಬೇಕಪ್ಪ ಅಂತ ಅವಾರ್ಡ್ ಬಂದದ್ದು ಒಂದು ರೆಡ್ ಪಾತ್ರ. ಎಸ್ ಸುರ್ಕಾದ ಸೇಲು ಜಿತ್ತಿ ಮಾತ ಸರ್ವಧರ್ಮದ ತೊಡುಕಲ ಅಭಿಮಾನಿ ದೇವರಿಗೆ ಎನ್ನ ಒಡಲ್ದಿಂಚಿನ ಸೊಲ್ಮೆಲು ಅಂಡ್ ರೆಡ್ FM. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಬ್ಯೂಟಿಫುಲ್ ಇವೆಂಟ್ ಇನ್ ದ ಕೋಸ್ಟಲ್ ವುಡ್. ಕೋಸ್ಟಲ್ ವುಡ್ ಒಂದು ಮಸ್ತ್ ಅಗತ್ಯ ಇತ್ತು. ಯಾಕಂದ್ರೆ ನನ್ನ ಕೋಸ್ಟಲ್ ವುಡ್ನು ನಮ್ಮ ಬೆಲ್ಟ್ ನಮ್ಮ ಕಾಲು 2 ಜಿಲ್ಲೆ ಮಾತ್ರ, ಉಡುಪಿಲ ಒಂದು ಲೈಟ್ ಪಕ್ಕ ಬಂದ ಕಾಸರಗೋಡು. ಸೊ ಕುಳ್ಳದ ಸೌಂಡ್ ಕೋಸ್ಟಲ್ ವುಡ್ದ ಸೌಂಡ್ ಎಂಟೈರ್ ಕರ್ನಾಟಕ ಗೊತ್ತಾವಡು ಮಾಡೋದಾಂಡ ಇಂಚಿನ ಮಲಮಲ್ಲ ಕಜ್ಜು ತುಳುನಾಡು ನಡಪೋಡು ಆ್ಯಂಡ್ ಮಸ್ತ್ ಕಾರ್ಯ ಮಾಡುತ್ತದೆ ರೆಡ್ FM ಕಡೆ. ಆ್ಯಂಡ್ ಫಸ್ಟ್ ಆಫ್ ಆಲ್ ಇಂದಾನ ಪಾತೆ ರೆಜ್ಜಿ ದಯಮಾಡ ಒಂದು ದಾದ ಬಂದ್ಪೇರು ಒಂದು ಎನ್ನ ಸರ್ವಧರ್ಮದ ತುಳು ಕಲಾಭಿಮಾನಿ ದೇವರನ್ನ ಒಂದು ಎನ್ನ ಅಂತಂದು ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಡೈಲಾಗ್ಸ್ ನಾನು ಹೊರಿ ಹೆಚ್ಚಿ ನೆಟ್ಟಿನ ಟೀಮ್ ಬೆಲೆ ಬಂದರೆ ಕಂಪ್ಲೀಟ್ ಅವಾರ್ಡಿನ ಟೀಮ್ಗೆ ಎನ್ನ ಟೀಮದ ಸುದೇಶ್ ಪೂಜಾರಿ ಅವಾರ್ಡ್, ಭರತ್ ಅವಾರ್ಡ್ ಆ್ಯಂಡ್ ಮೋಕ್ಷಿತ ಅವಾರ್ಡ್ ಪ್ರತಿಯೊಂದಿನ ಬೆಲೆ ಬಂದಿನ ಪ್ರತಿಯೊಂದು ಟೆಕ್ನಿಕಲ್ ಒಂದು ಸಂದೋಡು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋಮೇಶ್ವರ.